ಮನಸ್ಸಿದ್ದೆಡೆ ಮಾರ್ಗ ಎಂಬ ನಾಣ್ನುಡಿಯನ್ನ ನಿಜ ರೂಪದಲ್ಲಿ ತಂದು ಒಂದು ಪ್ರದೇಶವನ್ನೇ ಮಾಲಿನ್ಯ ಮುಕ್ತವನ್ನಾಗಿ ಪರಿವರ್ತನೆಗೈದು ಜಿಲ್ಲೆಯಲ್ಲಿ ಮಾತ್ರವಲ್ಲ ರಾಜ್ಯದಿಂದಲೇ ಪ್ರಶಂಸೆಗೊಳಗಾದ ಕಾಸರಗೋಡು ಜಿಲ್ಲೆಯ ಉಪ್ಪಳ ಮಣಿಮುಂಡ ಪ್ರದೇಶದ ಯುವಕರು ಸ್ಥಾಪಿಸಿದಂತಹ ಬ್ರದರ್ಸ್ ಮಣಿಮುಂಡ ಇದರ 26ನೇ ವಾರ್ಷಿಕೋತ್ಸವದ ಅಂಗವಾಗಿ ಮಣಿಮುಂಡ ಫೆಸ್ಟ್ 21 ಸಮಾರೋಪ ಸಮಾರಂಭ ಹಾಗೂ ಸಮಾಜ ಸೇವೆ, ವಿದ್ಯಾಭ್ಯಾಸ, ಕಲೆ, ವಿಜ್ಞಾನ, ಕೃಷಿ, ನಾಯಕತ್ವ ಮೊದಲಾದ ಕ್ಷೇತ್ರಗಳಲ್ಲಿ ಉನ್ನತ ಸಾಧನೆಯನ್ನಗೈದ 25 ಮಂದಿಗೆ ಸ್ಮರಣಿಕೆ ನೀಡಿ ಸನ್ಮಾನಿಸುವ ಕಾರ್ಯಕ್ರಮ ವಲಯಂ ಡಿಎಂ ಕಬಾನದಲ್ಲಿ ನಡೆಯಿತು. ನೆಹರು ಯುವ ಕೇಂದ್ರ ಸ್ವಚ್ಛ ಭಾರತ ಅಭಿಯಾನದಲ್ಲಿ ದ್ವಿತೀಯ ಸ್ಥಾನವನ್ನ ತನ್ನದಾಗಿಸಿಕೊಂಡಿರುವ ಮಣಿಮುಂಡ ಬ್ರದರ್ಸ್ ಕ್ಲಬ್ನ ಯುವಕರು ಗ್ರಾಮವನ್ನ ಸ್ವಚ್ಛಗೊಳಿಸುವ ಮೂಲಕ ಭಾರತವನ್ನ ಸ್ವಚ್ಛ ಭಾರತವನ್ನಾಗಿ ಮಾರ್ಪಡಿಸಿ ಎಂಬ ಧ್ಯೇಯದೊಂದಿಗೆ ಆರಂಭಗೊಂಡ ಈ ಸಲದ ಮಣಿಮುಂಡ ಫೆಸ್ಟ್ನಲ್ಲಿ ಆರೋಗ್ಯ ಇಲಾಖೆಯ ಸಹಕಾರದೊಂದಿಗೆ ಆರೋಗ್ಯ ಜಾಗೃತಿ ಶಿಬಿರ, ಸಾರ್ವಜನಿಕ ಸ್ಥಳಗಳ ಶುಚೀಕರಣ, ಶಾಲೆ ಹಾಗೂ ಅಂಗಡಿ ಪರಿಸರಗಳ ಶುಚೀಕರಣ, ಅವಲೋಕನ ಸಭೆಗಳು, ಮಕ್ಕಳಲ್ಲಿ ಶುಚಿತ್ವದ ಹವ್ಯಾಸ ಮೂಡಿಬರಲು ಮೈ ವೇಸ್ಟ್ ಬಾಕ್ಸ್ ನೀಡಿ ಪ್ರೋತ್ಸಾಹ, ಧ್ವನಿವರ್ಧಕ ಮೂಲಕ ಪ್ರದೇಶದ ಪ್ರತಿಯೊಂದು ಮನೆ ಬಾಗಿಲಿನ ಮುಂಭಾಗಕ್ಕೆ ತೆರಳಿ ಆರೋಗ್ಯ ಜಾಗೃತಿ ಸೇರಿದಂತೆ ಹಲವು ಸಮಾಜಮುಖಿ ಕಾರ್ಯಕ್ರಮಗಳು ಜಿಲ್ಲೆಯಲ್ಲೇ ಗಮನ ಸೆಳೆದಿತ್ತು. ಇದೀಗ ಸುಮಾರು 300 ಕುಟುಂಬಗಳ ಜನಸಂಖ್ಯೆ ಇರುವ ಮಣಿಮುಂಡವನ್ನ ಮಾಲಿನ್ಯ ಮುಕ್ತವನ್ನಾಗಿ ಮಾಡುವ ಯೋಜನೆ ಸಫಲಗೊಂಡ ಬೆನ್ನಲ್ಲೇ ಪ್ರತಿ ಮನೆಗೂ ಒಂದು ಉದ್ಯೋಗವನ್ನ ಸೃಷ್ಟಿಸುವ ಯೋಜನೆಯನ್ನ ರೂಪಿಸಿಕೊಂಡಿರುವ ಮಣಿಮುಂಡ ಬ್ರದರ್ಸ್ ಕ್ಲಬ್ ಸದಸ್ಯರು ಗುಡಿ ಕೈಗಾರಿಕೆಯನ್ನ ಸ್ಥಾಪಿಸುವ ಯೋಜನೆಯನ್ನ ಕಾರ್ಯಗತ ಮಾಡುವ ತವಕದಲ್ಲಿದ್ದಾರೆ. ಮಾತ್ರವಲ್ಲ, ಮಹಾತ್ಮ ಗಾಂಧೀಜಿಯವರ ಗ್ರಾಮ ಸ್ವರಾಜ್ಯ ಕನಸನ್ನ ಕೂಡ ಸಾಕಾರಗೊಳಿಸಲು ಪ್ರಯತ್ನವನ್ನ ಮುಂದುವರೆಸಿದ್ದಾರೆ. ಮಾತ್ರವಲ್ಲದೆ ಮಣಿಮುಂಡ ಎಂಬ ಪ್ರದೇಶ ಸಮಾಜಮುಖಿ ಸೇವೆಗಳಲ್ಲಿ ಭಾರತದ ಭೂಪಟದಲ್ಲಿ ವಿಶ್ವದ ಜನರು ಗುರುತಿಸುವ ರೀತಿಯಲ್ಲಿ ಮುಂದುವರಿಯುವ ಪ್ರಯತ್ನದಲ್ಲಿದ್ದಾರೆ. ಮಣಿಮುಂಡ ಬ್ರದರ್ಸ್ ಕ್ಲಬ್ ಅಧ್ಯಕ್ಷ ಅಜಿಂ ಮಣಿಮುಂಡ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಮಾರೋಪ ಸಮಾರಂಭವನ್ನ ಮಂಜೇಶ್ವರ ಬ್ಲಾಕ್ ಪಂಚಾಯತ್ ಅಧ್ಯಕ್ಷೆ ಸಮೀನಾ ಇಕ್ಬಾಲ್ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಮಣಿಮುಂಡ ಬ್ರದರ್ಸ್ ತಂಡದ ಪರಿಶ್ರಮದಿಂದ ಇಂದು ಮಣಿಮುಂಡದಲ್ಲಿ ನಡೀತಾ ಇರುವ ಪ್ರತಿಯೊಂದು ಕಾರ್ಯಕ್ರಮಗಳು ಕೂಡ ಪ್ರಶಂಸೆ ಪಾತ್ರವಾಗುವುದರ ಜೊತೆಯಾಗಿ ಇತರರಿಗೂ ಮಾದರಿಯಾಗ್ತಾ ಇದೆ. ಇದು ಮಣಿಮುಂಡ ಪ್ರದೇಶದ ಶ್ರೇಷ್ಠತೆಯನ್ನ ಎತ್ತಿ ತೋರಿಸ್ತಾ ಇದೆ ಅಂತ ಹೇಳಿದರು. ಮಣಿಮುಂಡ helping each and every time, any task, any work, any function, any group, any competition, any fest, you are ready, my guys. It's really great to see such a cooperation, such a service given to our locality. The evergreen hero, Haji Musa Albai, we are very happy to have him here in our midst. It is really great to see this fellow man with us at this age, with his illness and his health. He is a long time. ಮಣಿಮುಂಡ ಬ್ರದರ್ಸ್ ಕ್ಲಬ್ ಅಧ್ಯಕ್ಷ ಅಜೀಂ ಮಣಿಮುಂಡ ಅವರು ಮಾತನಾಡಿ, ಕಳೆದ 27 ವರ್ಷಗಳಿಂದ ಸಮಾಜಮುಖಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿರುವ ಮಣಿಮುಂಡ ಕ್ಲಬ್ ಆರಂಭದಿಂದಲೇ ಗ್ರಾಮದ ಯುವಕರನ್ನ ಉತ್ತಮವಾದ ಹಾದಿಯಲ್ಲಿ ತರುವಂತಹ ಪ್ರಯತ್ನವನ್ನ ನಡೆಸಿಕೊಂಡು ಬಂದಿದೆ ಅಂತ ಹೇಳಿದರು. ಮಣಿಮುಂಡ ಕ್ಲಬ್ ಕಳೆದ 27 ವರ್ಷಗಳಿಂದ ಕಾರ್ಯಾಚರಿಸ್ತಾ ಇದೆ. ಸಾಮಾನ್ಯವಾಗಿ ಊರಿನ ಯುವಕರಿಗಾಗಿ ಕಾರ್ಯರೂಪವನ್ನು ಫಾಲೋ ಮಾಡಿಕೊಂಡು ಹೋಗುವಂಥ ಸಂಘಟನೆಗಳಾಗಿದೆ ಕ್ಲಬ್ಗಳು. ಆದರೆ ಬ್ರದರ್ಸ್ ಮಣಿಮುಂಡವು ಸಮಾಜದ ಎಲ್ಲ ಪ್ರತಿಭೆಗಳನ್ನು ಅಂದರೆ ಅದು ಕ್ರೀಡೆಯಲ್ಲಾಗಲಿ, ಅದು ವಿದ್ಯಾಭ್ಯಾಸದಲ್ಲೇ ಆಗಲಿ, ಸಮಾಜ ಸೇವೆಯಲ್ಲೇ ಆಗಲಿ, ನಾಯಕತ್ವ ರಂಗದಲ್ಲೇ ಆಗಲಿ, ಕೃಷಿ ರಂಗದಲ್ಲಿ ಆಗಲಿ, ಇತರ ಉದ್ಯಮ ರಂಗದಾಗಲಿ, ಯಾವುದೇ ರಂಗದಲ್ಲಿರುವ ಪ್ರತಿಭೆಗಳನ್ನು ಅವರ ವಯಸ್ಸು ಯಾವುದನ್ನು ನೋಡದೆ ಲೆಕ್ಕಿಸದೆ ನಮ್ಮ ಕ್ಲಬ್ಬಿನ ಮೆಂಬರ್ಸ್ನ ಅವರಿಗೆಲ್ಲರಿಗೆ ಸಹಾಯ ಮಾಡುವಂಥ ಒಂದು ಪ್ರೋಗ್ರಾಮನ್ನಾಗಿ ನಾವು ಮಾಡ್ತಾ ಇರೋದು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಕಾಮಿಲ್ ವಿದ್ಯಾಸಂಸ್ಥೆಯ ಮುಖ್ಯಸ್ಥರಾದ ಮೊಯ್ದೀನ್ ಮಾಸ್ಟರ್ ಮಾತನಾಡಿ, ಈಗಾಗಲೇ ಸ್ವಚ್ಛ ಭಾರತ ಅಭಿಯಾನದಲ್ಲಿ ನೆಹರು ಯುವ ಕೇಂದ್ರದಿಂದ ದ್ವಿತೀಯ ಸ್ಥಾನವನ್ನ ಪಡೆದುಕೊಂಡಿರುವ ಬ್ರದರ್ಸ್ ಮಣಿಮುಂಡ ಕ್ಲಬ್ನ ಸದಸ್ಯರು ಇದೀಗ ಮತ್ತೆ ಗ್ರಾಮದ ಜನತೆಗೆ ಉದ್ಯೋಗವನ್ನ ಕಲ್ಪಿಸಲು ಸಣ್ಣ ಗುಡಿ ಕೈಗಾರಿಕೆಯಂತಹ ಯೋಜನೆಗೆ ಇಳಿದಿರುವುದು ತುಂಬಾ ಸಂತೋಷದ ವಿಷಯ ಅಂತ ಹೇಳಿದರು. ಗುಡಿ ಕೈಗಾರಿಕೆಯನ್ನು ಪ್ರೋತ್ಸಾಹಿಸುವ ನೆಲೆಯಲ್ಲಿ ನಮ್ಮ ಈ ಮಣಿಮುಂಡ ಪರಿಸರದಲ್ಲಿ ಎಲ್ಲರೂ ಸ್ವಯಂ ಉದ್ಯೋಗವನ್ನು ಹೊಂದಲು ಕಾತುರರಾಗಿರುವಂತೆ, ಅದಕ್ಕೆ ಪರ್ಯಾಪ್ತವಾಗುವಂತೆ
ನಾವು ಅದಕ್ಕೆ ಬೇಕಾದ ಕಾರ್ಯಕ್ರಮಗಳನ್ನು ನಿರೂಪಿಸಲು ನಮ್ಮ ಆಜಿ ಮಣಿಮುಂಡದ ಅವರ ನೇತೃತ್ವದಲ್ಲಿ ನಾವು ಒಂದು ಕಾರ್ಯ ಸಮಿತಿಯನ್ನು ರಚಿಸಲು ತೀರ್ಮಾನಿಸುತ್ತೇವೆ. ವೇದಿಕೆಯಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದವರಿಗೆ ಸ್ಮರಣಿಕೆ ನೀಡಿ ಸನ್ಮಾನಿಸಲಾಯಿತು. ವೇದಿಕೆಯಲ್ಲಿ ಮೂಸಾ ಆಳ್ವಾಯಿ, ಮಜೀದ್ ಪಚಂಬಲ, ಯೂನಸ್ ಮಣಿಬುಂಡ, ಖಲೀಲ್ ಮಾಸ್ಟರ್, ಮೊಯ್ದೀನ್ ಕುಟ್ಟಿ ಮಾಸ್ಟರ್, ಯೂಸುಫ್ ಹೇರೂರ್, ಬಿಎಂ ಮುಸ್ತಫಾ, ಮೆಹಮೂದ್ ಉಪ್ಪಳ ಮೊದಲಾದವರು ಉಪಸ್ಥಿತರಿದ್ದರು. ಕಾರ್ಯಕ್ರಮದ ಕೊನೆಯಲ್ಲಿ ಪಾಲ್ಗೊಂಡ ಎಲ್ಲರಿಗೂ ಭೋಜನವನ್ನ ನೀಡಲಾಯಿತು. ರೆಹಮಾನ್ ಉದ್ಯಾವರ, ವಿ4 ನ್ಯೂಸ್, ಮಂಜೇಶ್ವರ.